ನಾವು ಕೋಡ್ಬಳೆ ಮಾಡಲಿಕ್ಕೆ ನೋಡಿ ಇಷ್ಟು ದೊಡ್ಡದೊಂದು ಇಂಗು ನೆನೆಲಿಕ್ಕೆ ಇಡ್ತೇನೆ. ಅಕ್ಕಿ ಮತ್ತು ಬೇಳೆಯನ್ನು ತೊಳೆದು ನೆರಳಲ್ಲಿ ಒಣಗಿಸಿದ್ದೇನೆ, ಅದನ್ನು ಪುಡಿ ಮಾಡಿಕೊಂಡದ್ದು ನಾನು. ಈಗ ನೋಡಿ ನಾವು ಹುರಿದು ಇಟ್ಕೊಂಡಂಥ ತೊಗರಿಬೇಳೆದ್ದು ಪುಡಿ ಒಂದು ಬೌಲ್ ಹಾಕ್ಕೊಳ್ತೇನೆ. ಹಾಗೆ ಅಕ್ಕಿ ಹಿಟ್ಟು ಇದು ತುಂಬ ನೈಸ್ ಆಗಲಿಲ್ಲ, ಸ್ವಲ್ಪ ತರಿಯಾಗಿದೆ. ಇದು 1.5 ಕಪ್ ಹಾಕ್ಕೊಳ್ತೀನಿ. ನೋಡಿ ಇಷ್ಟು ಹಾಕ್ಕೊಳ್ತೀನಿ, 1.5 ಕಪ್ಪು. ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ನಾವು ಕಲಸಿಕೊಂಡಂಥ ಇಂಗು ನೀರನ್ನು ಹಾಕ್ಕೊಳ್ತೀನಿ ಇದಕ್ಕೆ. ಇನ್ನು ಎಷ್ಟು ಬೇಕಷ್ಟು ನೀರು ಕಲಸಲಿಕ್ಕೆ ನೀರು ಸೇರಿಸಿಕೊಂಡು ಕಲಸೋದು. ಇದಕ್ಕೆ 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕಬೇಕು, ಯಾಕಂದರೆ ಅದರಲ್ಲಿ ಅಂಟಿರುವುದಿಲ್ಲ. 2 ಸ್ಪೂನ್ ಸಾಕು. ಮತ್ತು ಉಪ್ಪು ನಾವು ಈ ಟೈಮಲ್ಲಿ ಉಪ್ಪು ಕಡಿಮೆ ಆದರೆ ಹಾಕ್ಕೊಳ್ಬೇಕು. ಸ್ವಲ್ಪ ಕಡಿಮೆ ಅಂತ ಅನಿಸಿತು ನನಗೆ, ಅದಕ್ಕೆ ಸ್ವಲ್ಪ ಹಾಕ್ಕೊಳ್ತಿದ್ದೇನೆ. ಕೈಯಲ್ಲಿ ನೋಡಿ ಹೀಗೆ ಸ್ವಲ್ಪ ತಿಕ್ಕಬೇಕು, ಅಂದರೆ ಸ್ವಲ್ಪ ಉದ್ದ ಬರ್ತದಲ್ಲ, ಆಗ ಹೀಗೆ ಮಾಡಿಕೊಂಡ್ರೆ ಆಯಿತು, ಸುಲಭ ಆಗ್ತದೆ. ಅಂದರೆ ನಮಗಿದು ತುಂಬ ಸ್ವಲ್ಪ ಹಿಟ್ಟುಂಟಲ್ಲ, ಹಿಟ್ಟು ಸಣ್ಣ ಆಗಬೇಕು, ಅಂದರೆ ತುಂಬ ಪುಡಿ ಆಗಬೇಕು. ಅದು ಪುಡಿ ಆಗದಿದ್ದರೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ. ಹಾಗೆ ಇದು ನೋಡಿ ಹೀಗೆ ಮಾಡಬೇಕು. ಎಲ್ಲದನ್ನ ಹೀಗೆ ಮಾಡ್ಕೊಳ್ತೇನೆ, ಇಷ್ಟು ಮಾಡಿಕೊಂಡ್ರೆ ಸಾಕು. ಎಣ್ಣೆ ಕಾದಿದ ನೋಡುವ. ಈಗ ಎಣ್ಣೆ ಕಾದಿದೆ, ಈಗ ಕೋಡ್ಬಳೆ ಹಾಕ್ಕೊಳ್ಳೋಣ ಮಾಡಿದಂಥ. ಈಗನುಂಟು ಸ್ವಲ್ಪ ಮೆಲ್ಲಿಡ್ತೇನೆ. ನೋಡಿ ಗೋಲ್ಡನ್ ಕಲರ್ ಬಂದರೆ ಸಾಕು. ಇಷ್ಟು ಕಾದಿದೆ ಅಲ್ಲ, ಸಾಕು. ಈಗ ಎಲ್ಲನೂ ಹೀಗೆ ಮಾಡ್ಕೊಳ್ತೇನೆ. ನೋಡಿ ಈಗೆಲ್ಲ ಕಾಯಿಸ್ಕೊಂಡಾಯಿತು, ಆದರೆ ಅದನ್ನು ಇನ್ನೊಮ್ಮೆ ಕಾಯಿಸ್ಬೇಕು ನಾವು, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿಕ್ಕೆ. ಇನ್ನೊಮ್ಮೆ ನೋಡಿ ಇಷ್ಟಾದರೆ ಸಾಕು, ತೆಗೆಯುವ. ನೋಡಿ ಒಳ್ಳೆ ಕಲರ್ ಬಂದಿದೆಲ್ಲ, ಮತ್ತು ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಬೇಕು ನಾವು. ನೋಡುವಾಗ ಬಂದ ಹಾಗೆ ಕಾಣ್ತದೆ, ಕ್ರಿಸ್ಪಿಯಾಗಿದ್ದಾಗೆ.
ನೋಡಿದ್ರಲ್ಲ, ತೊಗರಿಬೇಳೆದ್ದು ಕೋಡುಬಳೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿದೆ ನೋಡಿ, ಟಕ್ ಅಂತ ಸೌಂಡ್ ಬರ್ತದೆ. ಹಾಗೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ಒಮ್ಮೆ ಮಾಡಿ ನೋಡಿ, ಒಮ್ಮೆ ಟ್ರೈ ಮಾಡಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ ನೋಡಿ. ಒಂದು ಕಚ್ಚಿ ತಿಂತೇನೆ ನೋಡಿ, ತುಂಬ ಚೆನ್ನಾಗಿ ಕರುಮ್ ಅಂತ ಆಗ್ತದೆ. ಹಾಗೆ ಆ ಜೀರಿಗೆ, ನಾವು ಹಾಕಿದಂಥ ಜೀರಿಗೆ ಒಳ್ಳೆ ಸ್ಮೆಲ್ ಬರ್ತಾ ಉಂಟು, ಕಚ್ಚುವಾಗ ಒಳ್ಳೆ ಟೇಸ್ಟ್ ಕೊಡ್ತದೆ, ತುಂಬ ಚೆನ್ನಾಗಿದೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.